ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಇವರ ಶುಭ ಆಶೀರ್ವಾದದಲ್ಲಿ ಸಿಮಗುಡ್ಡೆದ ಅರಸು ವಿಟ್ಲ ಪಂಚಲಿಂಗೇಶ್ವರ ದೇವರ ತುಳು ಭಕ್ತಿಗೀತೆ ವಿಡಿಯೋ ಸಾಂಗ್ ದಯಾ ಕ್ರಿಯೇಷನ್ಸ್ ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಂಡಿತು. ಸಿಮಗುಡ್ಡೆದ ಅರಸು ಎಂಬ ಭಕ್ತಿಗೀತೆಯನ್ನು ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಅವರು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಭಕ್ತಿಗೀತೆ ಬಿಡುಗಡೆಯಾಗುವಲ್ಲಿ ಇದಕ್ಕೆ ಶ್ರಮಿಸಿದ ಗಾಯಕಿ ತನುಷಾ ಕುಂದರ್ ಬ್ರಹ್ಮಾವರ, ಸಾಹಿತ್ಯ ಬರೆದ ದಿನೇಶ್ ಕುಡವೂರು, ದಯಾ ಕ್ರಿಯೇಷನ್ಸ್ನ ಸ್ಥಾಪಕರಾದ ದಯಾನಂದ್ ಅಮೀನ್ ಬಾಯಾರು ಸಹಕರಿಸಿದ ಎಲ್ಲರಿಗೂ ಕ್ಷೇತ್ರದ ಪರವಾಗಿ ಅಭಿನಂದನೆಗಳು. ಇನ್ನು ಮುಂದೆಯೂ ಕಲಾಮಾತೆಯ ಸೇವೆ ಮಾಡುವ ಭಾಗ್ಯ ಕರುಣಿಸಲಿ ಎಂದು ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆರ್ಕೆ ಕಲಾ ಸಂಸ್ಥೆಗಳ ನಿರ್ದೇಶಕರಾದ ರಾಜೇಶ್ ವಿಟ್ಲ, ಪಾರ್ಶ್ವನಾಥ ನೆಲ್ಯಾಡಿ, ಜಯರಾಮ ಬಳ್ಳಾಳ್, ದಯಾನಂದ್ ಅಮೀನ್ ಬಾಯಾರು, ಗಾಯಕಿ ತನುಷ್ ಕುಂದರ್ ಬ್ರಹ್ಮಾವರ, ಶ್ಯಾಮ್ ಮಮತಾ ಎಸ್ ಕುಂದರ್ ಮೊದಲಾದವರು ಉಪಸ್ಥಿತರಿದ್ದರು. ತರತರದ ಮಂತ್ರ ಘೋಷ ನಡಿಪಿ ಪೊರ್ತುಗು ಸ್ವಾಮಿನ ಬಲ್ಪೋದಾರತಿ ಪೂಪುರ್ ಪಯಸೆಳೆ ಸ್ವಾಮಿನ ಸನ್ನಿಧಾನಗು ಬಲ್ಪೋದಾರತಿ ಪೂಪುರ್ ಪಯಸೆಳೆ ಸ್ವಾಮಿನ ಸನ್ನಿಧಾನಗು ಭೂಮಿಡೇ ಕೈಲಾಸ ಇಷ್ಟಿಕಾಪುರದ ಉಲ್ಲಾಯನೆ ಪದಿನಾಜಿ ಸೀಮೇದ ಮಾಮಲ್ಲ ಮೈಮೇದ ಶ್ರೀ ಪಂಚಲಿಂಗೇಶ